ಮಂಗಳೂರಿನಲ್ಲಿ ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಧರ್ಮಸ್ಥಳ ಬುರುಡೆ ಷಡ್ಯಂತ್ರ ಪ್ರಕರಣದ ಕುರಿತಾಗಿ ಎಸ್ಐಟಿ ಫೈನಲ್ ರಿಪೋರ್ಟ್ ಅನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಿದೆ, ಕೋರ್ಟ್ಗೂ ಸಲ್ಲಿಸಬೇಕಾಗಿದೆ. ಅದನ್ನು ನೀಡುವವರೆಗೂ ಅಂತಿಮ ನಿರ್ಧಾರಕ್ಕೆ ಬರಲು ಸಾಧ್ಯವಿಲ್ಲ. ಶೀಘ್ರವಾಗಿ ಅಂತಿಮ ವರದಿ ನೀಡುವಂತೆ ಎಸ್ಐಟಿ ಮುಖ್ಯಸ್ಥರಿಗೆ ಸೂಚನೆ ನೀಡಿದ್ದಾನೆ. ಈಗಾಗಲೇ ಮಧ್ಯಂತರ ವರದಿಯನ್ನು ನೀಡಿದ್ದಾರೆ. ಸದನದಲ್ಲಿ ಹಾಗೂ ಹೊರಗಡೆ ಪ್ರತಿಕ್ರಿಯೆಯನ್ನು ನೀಡಿದ್ದೇವೆ. ಅಂತಿಮ ವರದಿ ಬಂದ ಬಳಿಕ ಸರ್ಕಾರ ಸಚಿವ ಸಂಪುಟದ ಮುಂದಿಡುತ್ತೆ. ಆ ಬಳಿಕ ಬಹಿರಂಗಗೊಳಿಸುವ ಕೆಲಸವಾಗಲಿದೆ ಎಂದರು. ಫೈನಲ್ ರಿಪೋರ್ಟ್ ಅವರು ಸಬ್ಮಿಟ್ ಮಾಡಿ ಅದರ ಬಗ್ಗೆ ಅದನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಇಂಟರಿಮ್ ಆಗಿ ಅವ್ರು ಕೊಟ್ಟಿದ್ದಾರೆ. ನಾನಾಗಲೇ ಅದಕ್ಕೆಲ್ಲ ಸದನದಲ್ಲಿ ಮತ್ತು ಹೊರಗಡೆ ಎಲ್ಲ ರಿಯಾಕ್ಟ್ ಮಾಡಿದ್ದೀವಿ. ಆದರೆ ಅಂತಿಮವಾಗಿ ಬಂದ ಮೇಲೆ ಅದನ್ನು ನಾವು ಸಂಪೂರ್ಣವಾಗಿ ಸರ್ಕಾರ ಕ್ಯಾಬಿನೆಟ್ ಮುಂದೆ ತಗೊಂಡು ಅದನ್ನು ಬಹಿರಂಗಪಡಿಸ್ತಕ್ಕಂಥ ಕೆಲಸ. ಕೆಲವು ಮಾಹಿತಿಗಳನ್ನು ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಏನೋ ಒಂದು ವಿಚಾರ ಹೇಳಿದರೆ ಆ ಮಾಡಿದವರು, ಅಪರಾಧ ಮಾಡಿದವರು ತಪ್ಪಿಸ್ಕೊಂಡು ಹೋಗ್ಬೋದು ಅಥವಾ ಇನ್ನೇನೋ ಆಗ್ಬೋದು. ಈ ಥರ ಉದ್ದೇಶಕ್ಕಾಗಿ ಯಾವಾಗಲೂ ಇನ್ವೆಸ್ಟಿಗೇಷನ್ ಇರುವಾಗ ಅವರು ಹೇಳೋದಿಲ್ಲ. ಅದನ್ನು ನನಗೆ ಬ್ರೀಫಿಂಗ್ ಮಾಡಿದಾಗ ನಾನು ಕೂಡ ಸಾರ್ವಜನಿಕವಾಗಿ ಹಂಚ್ಕೊಳ್ಳೋಕ್ಕಾಗೋದಿಲ್ಲ. ಪೊಲೀಸ್ ಕಾರ್ಯವೈಖರಿ ಬಗ್ಗೆ ಸಚಿವ ಶಿವರಾಜ್ ತಂಗಡಗಿ ಅಸಮಾಧಾನ ವಿಚಾರದ ಕುರಿತು ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಈ ರೀತಿ ನಿರ್ದಿಷ್ಟ ಪ್ರಕರಣ ಇದ್ದಾಗ ನೇರವಾಗಿ ನನಗೆ ಹೇಳಬಹುದು, ಹಿರಿಯ ಅಧಿಕಾರಿಗಳಿಗೂ ಹೇಳಬಹುದು. ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿದ್ದಾರೆ, ಜವಾಬ್ದಾರಿಯಿಂದ ಅವರು ಹೇಳಿರುತ್ತಾರೆ. ಅಂತಹ ನಿರ್ದಿಷ್ಟ ಪ್ರಕರಣ ಕೊಟ್ಟರೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಎಷ್ಟು ಜನರನ್ನ ಡಿಸ್ಮಿಸ್ ಮಾಡಿಲ್ಲ. ನಾವು ಲೋಕಾಯುಕ್ತದವರು ಟ್ರ್ಯಾಪ್ ಮಾಡಿದವರನ್ನ ಡಿಸ್ಮಿಸ್ ಮಾಡಿದ್ದೇವೆ. ಶಿವರಾಜ್ ತಂಗಡಗಿ ಅವರು ಹೇಳಿರೋದನ್ನ ನಾನು ವಿಚಾರ ಮಾಡುತ್ತೇನೆ. ಒಂದು ವೇಳೆ ನಿರ್ದಿಷ್ಟವಾಗಿ ಹೇಳಿದರೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಅವರು ಸ್ಪೆಸಿಫಿಕ್ ಆಗಿದ್ದರೆ ನನಗೆ ಹೇಳ್ಬೋದು ಅಥವಾ ಹಿರಿಯ ಅಧಿಕಾರಿಗಳಿಗೆ ಹೇಳ್ಬೋದು. ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ, ಜವಾಬ್ದಾರಿಯಿಂದ ಅವರು ಹೇಳಿರ್ತಾರೆ. ಅಂಥದ್ದೇನಾರು ಸ್ಪೆಸಿಫಿಕ್ ಕೇಸಸ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತೊಗೊತೀವಿ. ಈಗ ಎಷ್ಟು ಜನನ ಸಸ್ಪೆಂಡ್ ಮಾಡಿಲ್ಲ, ನಾವು ಎಷ್ಟು ಜನನ ಡಿಸ್ಮಿಸ್ ಮಾಡಿಲ್ಲ. ಈಗ ಲೋಕಾಯುಕ್ತದವರು ಟ್ರ್ಯಾಪ್ ಮಾಡ್ತಾರೆ ಒಂದು ಯಾವನೋ ಕೇಸನ್ನ, ಅಂಥವ್ರನ್ನೆಲ್ಲ ಡಿಸ್ಮಿಸ್ ಮಾಡಿದ್ದೀವಿ. KDP ಸಭೆಯಲ್ಲಿ ಅವರು ಮಾತಾಡಿದ್ದಾರೆ. ಅದೇ ಅದನ್ನು ನಾನು ವಿಚಾರ ಮಾಡ್ತೀನಿ. ಒಂದು ವೇಳೆ ಸ್ಪೆಸಿಫಿಕ್ ಆಗಿದ್ದರೆ ಅಂಥದ್ದನ್ನು ಕ್ರಮ ತಗೊಳ್ಳಿ.